ಕೊಲಂಬಿಯಾ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿನಿಯಾದ ರಂಜನಿ ಶ್ರೀನಿವಾಸನ್ ಅವರು ಪ್ಯಾಲೆಸ್ತೀನ್ ಪರ ಹೋರಾಟದಲ್ಲಿ ಭಾಗವಹಿಸಿದರು ಎಂದು ಯುಎಸ್ಎ ಸರ್ಕಾರ ಅವರ ವಿದ್ಯಾರ್ಥಿ ವೀಸಾ ರದ್ದುಪಡಿಸಿದೆ. ವಿದ್ಯಾರ್ಥಿ ವೀಸಾ ರದ್ದಾಗುತ್ತಲೇ ರಂಜನಿ ಶ್ರೀನಿವಾಸನ್ ಅವರು ತಾವಾಗಿಯೇ ಅಮೆರಿಕ ಸಂಯುಕ್ತ ಸಂಸ್ಥಾನ ಬಿಟ್ಟು ಹೊರದೇಶದ ವಿಮಾನ ಹತ್ತಿದ್ದಾರೆ. ಕೊಲಂಬಿಯಾ ವಿಶ್ವವಿದ್ಯಾನಿಲಯದಲ್ಲಿ ರಂಜನಿ ಅವರು ಯೋಜನೆ ಮತ್ತು ಸಂರಕ್ಷಣೆ ವಿಷಯವಾಗಿ ಡಾಕ್ಟರೇಟ್ ಅಧ್ಯಯನ ನಡೆಸಿದರು. ಅಹಮದಾಬಾದ್ ಪದವಿ, ಹಾರ್ವರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆಯುವಾಗ ಫುಲ್ಬ್ರೈಟ್ ನೆಹರು ಸ್ಕಾಲರ್ಶಿಪ್ ಪಡೆದಿದ್ರು. ಡಾಕ್ಟರೇಟ್ ಪಡೆಯಲು ಕೆಲವು ಸ್ಕಾಲರ್ಶಿಪ್ ಆಕೆಯ ನೆರವಿಗೆ ಬಂದಿದೆ. ಸಂಶೋಧನೆಗೆ ಲಕ್ಷ್ಮಿ ಮಿತ್ತಲ್ ಸಂಸ್ಥೆಯು ನೆರವಿಯಲು ಮುಂದೆ ಬಂದಿತ್ತು ಎನ್ನಲಾಗಿದೆ. ಪ್ಯಾಲೆಸ್ತೀನ್ ಪರ ಹೋರಾಟದಲ್ಲಿ ಭಾಗವಹಿಸುವುದು ಹಿಂಸೆಗೆ ಬೆಂಬಲ ನೀಡಿದಂತೆ ಎಂದು ಯುಎಸ್ಎ ರಂಜನಿಯವರ ವಿದ್ಯಾರ್ಥಿ ವೀಸಾವನ್ನು ಮಾರ್ಚ್ 5ರಂದು ರದ್ದು ಮಾಡಿ 3 ದಿನಗಳ ಹಿಂದೆ ವಿಶ್ವವಿದ್ಯಾನಿಲಯಕ್ಕೆ ಮಾಹಿತಿ ನೀಡಿತ್ತು. ವಿಷಯ ತಿಳಿಯುತ್ತಲೇ ರಂಜನಿ ಯುಎಸ್ಎಯಿಂದ ವಿದೇಶಕ್ಕೆ ವಿಮಾನ ಹತ್ತಿದ್ದಾರೆ. ಭಾರತಕ್ಕೆ ಬರುವರೇ, ಬೇರೆ ಯಾವುದಾದರೂ ದೇಶಕ್ಕೆ ಹೋಗುವರೇ ಎಂಬ ಬಗೆಗೆ ಸ್ಪಷ್ಟವಾಗಿ ತಿಳಿದು ಬಂದಿಲ್ಲ. Vasudeva Stores, store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru.